ನ್ಯೂಸ್ ಅಂಡ್ ವ್ಯೂಸ್. ಮತ್ತೆ ನಮಗೆ ದಿನೇಶ್ ಹೆಗ್ಡೆ ಉಳುಪೇಡಿ ಅವರು ಸಂಪರ್ಕಕ್ಕೆ ಲಭ್ಯವಾಗಿದ್ದಾರೆ. ದಿನೇಶ್ ಹೆಗ್ಡೆ ಅವರೇ, ಎಸ್ ಅವಾಗ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಬ್ರೇಕಪ್ ಆಗ್ತಾ ಇತ್ತು. ಎಸ್, ಅದೇ ನೀವು ಹೇಳಿದ್ರಿ ಲಂಚದ ಪ್ರಮಾಣ, ದುಡ್ಡು ಎಷ್ಟು ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ, ವ್ಯವಸ್ಥೆ ಅಥವಾ ಅದು ಆಡಳಿತ ವ್ಯವಸ್ಥೆಯಲ್ಲಿ ಬೀರುವಂತ ತೀರ್ಪುಗಳು ಬೀರುವಂತ ಪರಿಣಾಮ ಅದು ಮುಖ್ಯ ಅನ್ನುವಂಥದ್ದನ್ನು ಹೇಳಿದ್ರಿ ನೀವು. ಎಸ್, ಮುಂದುವರಿಸಿ ವಕೀಲ್ರೆ. ಅದೇ ಪ್ರಸ್ತುತ ಪ್ರಕರಣ ಏನಿದೆ ಅಲ್ಲಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟದ್ದು. ಹೌದು, ಈ ವಿಶ್ವವಿದ್ಯಾನಿಲಯಗಳು ಮತ್ತು ಅದರಲ್ಲಿ ಕೆಲಸ ಮಾಡುವಂತ ಉದ್ಯೋಗಸ್ಥರು ಯಾರಲ್ಲ, ಹೌದು, ಅವರು ಸಮಾಜಕ್ಕೆ ಮಾದರಿಯಾಗಿರಬೇಕು. ಎಸ್, ಖಂಡಿತ. ಹಾಗೆ ಇಲ್ಲಿ ಪರಿಣಾಮ ಬೀರುವುದೇನೆಂದ್ರೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತಹ ಒಂದು ಶಿಕ್ಷಕರು ಅಥವಾ ಪ್ರಾಧ್ಯಾಪಕರು ಇಂಥ ಒಂದು ಪ್ರಕರಣದಲ್ಲಿ ಅದು ಕೂಡ ಶಿಕ್ಷೆ ಅಥವಾ ಅಪರಾಧ ಪುರಾವೆ ಸಹಿತ ಆಧಾರ ಸಹಿತ ಅದಕ್ಕೆ ಅವರಿಗೆ ಶಿಕ್ಷೆ ಆಗಿದೆ. ಹಾಗಾಗಿ ಪ್ರಸ್ತುತ ನಾವು ಏನ್ ಎಣಿಸ್ಬೇಕಂದ್ರೆ ಈ ಒಂದು ಘಟನೆ ನಡೆದಿದೆ ಅನ್ನೋದನ್ನು ನಾವು ಪರಿಗಣಿಸಬೇಕಾಗುತ್ತೆ. ಓಕೆ ಓಕೆ ಓಕೆ, ಘಟನೆ ನಡೆದಿರೋದು ನಿಜ ಅನ್ನೋದನ್ನ ನಾವು ಪರಿಗಣಿಸಬೇಕಾಗುತ್ತೆ. ತೀರ್ಮಾನ ಕೊಟ್ಟಿದೆ, ನಾವು ಅದನ್ನು ನಂಬಲೇಬೇಕು. ಓಕೆ ಓಕೆ ಓಕೆ, ಈಗ ಇಲ್ಲಿ ನಂಬಿಕೆ, ಎಸ್, ಕೋರ್ಟ್ ತೀರ್ಮಾನವನ್ನು ನಂಬ್ತೇವೆ ನಾವು, ಖಂಡಿತ ನಂಬ್ತೇವೆ. ಈಗ ಪ್ರಶ್ನೆ, ನಾನು ಅದೇ ಆವಾಗ ಕೇಳಿದ ಪ್ರಶ್ನೆ ನಿಮಗೆ ಮತ್ತೊಮ್ಮೆ ಕೇಳುವಂತದ್ದು, 5,000 ಲಂಚ ತೆಕ್ಕೊಂಡವರು 5 ವರ್ಷದ ಜೈಲು ಶಿಕ್ಷೆಗೆ ಗುರಿಯಾಗ್ತಾರೆ. ನಾವು ನಮ್ಮ ದಿನನಿತ್ಯದ ಏನು ಮಾಧ್ಯಮಗಳಲ್ಲಿ ನೋಡಿದಾಗ ಕೋಟಿಗಟ್ಟಲೆ ಲಂಚ ತೆಕ್ಕೊಂಡವರು, ಲಕ್ಷಗಟ್ಟಲೆ ಲಂಚ ತೆಕ್ಕೊಂಡವರು, ಅಥವಾ ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದವರು, ಭ್ರಷ್ಟಾಚಾರ ಮಾಡಿದವರು ಏನು ನೆಮ್ಮದಿಯಿಂದ ಇರ್ತಾರೆ, ಅವರಿಗೆ ಯಾಕೆ ಶಿಕ್ಷೆ ಆಗುವುದಿಲ್ಲ ಅಂತ ಪ್ರಶ್ನೆ. ಇಲ್ಲ ಇಲ್ಲ, ಈಗ ಜಯಲಲಿತಾ ಪ್ರಕರಣದಲ್ಲಿ ತಗೊಳ್ಳಿ, ಅವ್ರಿಗೆ ಶಿಕ್ಷೆ ಆಗಿದೆ. ಓಕೆ, ಶಶಿಕಲಾ ಶಿಕ್ಷೆ ಆಗಿದೆ. ಓಕೆ, ಇನ್ನಿತರ ಪೊಲೀಸ್ ಆಫೀಸರ್ಗಳು ಶಿಕ್ಷೆ ಆಗಿದ್ದಾರೆ. ಓಕೆ, ಒಟ್ಟು ಕೋರ್ಟಿನ ತೀರ್ಮಾನ ಮತ್ತು ತನಿಖೆಯನ್ನು ನಾವು ಎರಡು ವಿಭಾಗ ನೋಡ್ಕೊಳ್ಬೇಕು. ಏನದು ತನಿಖೆ ನಡೆಸಿ ಕೋರ್ಟಿಗೆ ರಿಪೋರ್ಟ್ ಹಾಕ್ತಾರೆ. ಆದ್ರೆ ಕೋರ್ಟಿನಲ್ಲಿ ಒಂದು ಯಾವ ರೀತಿ ಸಾಕ್ಷ್ಯಗಳು ಕೋರ್ಟಿನ ಮುಂದೆ ಹಾಜರುಪಡಿಸ್ತಾರೆ, ಅದರ ಮೇಲೆ ಶಿಕ್ಷೆ ನಿರ್ಧಾರ ಆಗುತ್ತೆ. ಕೋರ್ಟಿನ ಮುಂದೆ ಬರುವಂತಹ ಸಾಕ್ಷ್ಯದ ಮೇಲೆ ಅದು ಏನು ತೀರ್ಪು ಪರಿಗಣಿಸಲ್ಪಡುತ್ತೆ. ಅಂದ್ರೆ ಈ ಪ್ರಕರಣದಲ್ಲಿ ಬಹುಶಃ ವ್ಯಾಲಿಡ್ ಆದಂತ ಸಾಕ್ಷಿಗಳನ್ನು ಲೋಕಾಯುಕ್ತ ಪೊಲೀಸರು ಹಾಜರುಪಡಿಸಿದ್ದರು ಅಂತ ಅನಿಸುತ್ತೆ. ಹೌದು, ತೀರ್ಮಾನ ಬಂದಿದ್ದ ಕಾರಣ ನಾವು ಆ ರೀತಿ ಒಂದು ಸ್ವೀಕರಿಸುವಂತ ಅನಿವಾರ್ಯತೆ ಇದೆ ಮತ್ತು ಸರಿ ಕೂಡ. ಹೌದು. ಈಗ ವಕೀಲರೇ, ಇನ್ನೊಂದು ಪ್ರಶ್ನೆ, ಸಾಮಾನ್ಯವಾಗಿ ಇಂಥ ಪ್ರಕರಣಗಳಾದಾಗ ಆಯಾ ವಿಶ್ವವಿದ್ಯಾನಿಲಯದವರೇ ಒಂದು ಡಿಪಾರ್ಟ್ಮೆಂಟಲ್ ತನಿಖೆ ಅಂತಲೂ ಮಾಡ್ತಾರೆ. ಈಗ ನಾನು ಮೊನ್ನೆ ಒಂದು ಪ್ರಕರಣ, ಮಂಗಳೂರು ವಿಶ್ವವಿದ್ಯಾನಿಲಯದ ಜೈಶಂಕರ್ ಅನ್ನೋ ಪ್ರೊಫೆಸರ್ ತಾನು ಬೇರೆ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಲಂಚ ಕೊಡ್ತಾರೆ. ಒಬ್ಬರಿಗೆ ಲಂಚ ಕೊಡ್ತಾರೆ, ಅವರಿಗೆ ಕುಲಪತಿ ಹುದ್ದೆ ಸಿಗುವುದಿಲ್ಲ. ಕೊನೆಗೆ ಪ್ರಕರಣ ಪೊಲೀಸ್ ಸ್ಟೇಷನ್ಗೆ ಮೆಟ್ಟಿಲೇರುತ್ತೆ. ಅಂದ್ರೆ ಅವ್ರೇನ್ ಮಾಡ್ತಾರೆ, ನನಗೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಆ ವ್ಯಕ್ತಿಯ ಹೆಸರನ್ನು ಬಹಿರಂಗ ಮಾಡಿ ಸ್ವತಃ ಮಂಗಳೂರಿನ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ತಾರೆ. ಮಂಗಳೂರು ಕಂಕನಾಡಿ ಪೊಲೀಸ್ ಸ್ಟೇಷನ್ ಪ್ರಕರಣ ಕೂಡ ದಾಖಲಾಗುತ್ತೆ. ಆವಾಗ ಕೂಡ ವಿಶ್ವವಿದ್ಯಾನಿಲಯ ಇದೇ ಮಾತನ್ನು ಹೇಳಿತು, ನಾವು ಡಿಪಾರ್ಟ್ಮೆಂಟಲ್ ತನಿಖೆ ಮಾಡ್ತೇವೆ ಅಂತ. ಈಗ ಲಂಚ ಸ್ವೀಕಾರ ಅನ್ನೋದು ಎಷ್ಟು ಅಪರಾಧವೋ, ಲಂಚ ಕೊಡುವುದು ಕೂಡ ಅಷ್ಟೇ ಅಪರಾಧ ಅಲ್ವಾ ವಕೀಲ್ರೆ? ಅದು ಸರಿ. ಈಗ ನಾನು ಆ ಪ್ರಕರಣವನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕೂಡ ವಿಶ್ವವಿದ್ಯಾನಿಲಯ ಹೇಳಿತ್ತು, ಏನೋ ಡಿಪಾರ್ಟ್ಮೆಂಟಲ್ ತನಿಖೆ ನಾವು ಮಾಡುತ್ತೇವೆ ಅಂತ. ಅದು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಕೂಡ ಡಿಪಾರ್ಟ್ಮೆಂಟಲ್ ತನಿಖೆ ನಡೆದಿರ್ಬೋದಲ್ವಾ? ನಡೆದಿದೆ. ಈಗ ನಾನು ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಕಾನೂನು ಸಲಹೆಗಾರ ಆಗಿರೋದ್ರಿಂದ ನನ್ನ ಮಾಹಿತಿ ಏನಂದ್ರೆ, ವಿಶ್ವವಿದ್ಯಾನಿಲಯ ಈ ಬಗ್ಗೆ ಒಂದು ತನಿಖೆಯನ್ನು ನಡೆಸ್ತಾ ಇದೆ ಮತ್ತೆ ಅವರಿಗೆ ಚಾರ್ಜ್ ಶೀಟ್ ಅನ್ನ ಫ್ರೇಮ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ, ಅದು ಈಗ ಆ ಪ್ರಕರಣವನ್ನ ನೀವು ಮಾದರಿಗೆ ತಗೊಳ್ಳೋದಿದ್ರೆ, ಅದಕ್ಕೆ ಪರಿಗಣನೆ ತಗೊಳ್ಳೋದಿದ್ರೆ, ಲಂಚ ಕೊಡುವುದು ಕೂಡ ಅಪರಾಧನೇ. ಆದ್ರೆ ಯಾರು ಪೊಲೀಸರು ಅದನ್ನ FIR ಸ್ವೀಕರಿಸಿದ್ದಾರೆ, ಅವರೇ ಆತನ ವಿರುದ್ಧ ಕೇಸನ್ನ ಹಾಕೊಳ್ಳುವಂತ ಅವರಿಗೆ ಅಧಿಕಾರ. ಓಕೆ ಓಕೆ,
ಹಾಗಾಗಿ ಇಬ್ಬರ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು ಕಾನೂನು ಪ್ರಕಾರ. ಹ್ಮ್ 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 ಅದು ಪೊಲೀಸರ ಅಧಿಕಾರ ವ್ಯಾಪ್ತಿಗೆ ಬರುವಂತದ್ದು. ಓಕೆ 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 ಹ್ಮ್ 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 ಸೊ ಅವಾಗ ಡಿಪಾರ್ಟ್ಮೆಂಟಲ್ ತನಿಖೆ ಏನಾಗುತ್ತೆ? ಡಿಪಾರ್ಟ್ಮೆಂಟಲ್ ತನಿಖೆ ಏನಿದೆ ಅದು ಸಪರೇಟ್ ಆಗುತ್ತೆ. ಹ್ಮ್ ಹ್ಮ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಸಪರೇಟ್ ಆಗುತ್ತೆ. ಹ್ಮ್ 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 ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಮ್ ಈಗ ಈ ಪ್ರಕರಣ ಆಗ್ಲಿ ಅಥವಾ ಆ ಪ್ರೊಫೆಸರ್ ಪ್ರಕರಣ ಆಗ್ಲಿ ಹ್ಮ್ ಅದು ಸ್ವತಂತ್ರವಾಗಿ ನಡೆಯುವಂತ ತನಿಖೆ. ಹ್ಮ್ ಆ ಸ್ವತಂತ್ರ ತನಿಖೆಯಲ್ಲಿ ಹ್ಮ್ ಅವರ ಪರಿಗಣನೆಗೆ ಅವರಿಗೆ ಸಾಕ್ಷ್ಯಗಳು ಏನು ಬರುತ್ತೆ ಹ್ಮ್ ಅದರ ಆಧಾರದಲ್ಲಿ ಅವರು ತೀರ್ಮಾನ ತಗೊಳ್ತಾರೆ. ಹ್ಮ್ ಅವರಿಗೆ ಆ ನಿಯಮಾವಳಿಗಳ ಪ್ರಕಾರ ಹ್ಮ್ ಅವರಿಗೆ ನಿಯಮಾವಳಿ ಪ್ರಕಾರ ಅವರನ್ನ ಕೆಲಸದಿಂದ ತೆಗೆಯಬಹುದು ಹ್ಮ್ ಅಥವಾ ಅವರಿಗೆ ಸಣ್ಣ ಪನಿಷ್ಮೆಂಟ್ ಕೂಡ ಕೊಟ್ಟು ಬಿಡಬಹುದು. ಅದಕ್ಕೆ ನಿಯಮಾವಳಿ ಇದೆ. ಅಂದ್ರೆ ಈ ಪ್ರಕರಣದಲ್ಲಿ ಈಗ ಅನಿತಾ ರವಿಶಂಕರ್ ಪ್ರಕರಣದಲ್ಲಿ ಡಿಪಾರ್ಟ್ಮೆಂಟಲ್ ತನಿಖೆ ಪೂರ್ತಿ ಆಗಿದವೋ ಆಗಿಲ್ವೋ ಅನ್ನೋದು ವಿಶ್ವವಿದ್ಯಾನಿಲಯ ಇನ್ನು ಕೂಡ ಏನು ಹೇಳಿಲ್ಲ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಅದು ಹಿಂದೆ ನಡೆದಿರುವಂತ ವಿಚಾರ. ಆದ್ರೆ ಈ ತನಿಖೆ ನಡೆದಿರಬಹುದು ಅಥವಾ ಪೆಂಡಿಂಗ್ ಇದ್ರೆ ಇನ್ನು ಅದ್ರ ಬಗ್ಗೆ ತೀರ್ಮಾನ ಕೂಡ ಕೈಗೊಳ್ಳಬಹುದು. ಈಗ 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 ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕಡೆ ಈಗ ಕೋರ್ಟ್ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ಟಾಗಿದೆ. ಈಗ ಅವರದನ್ನು ಮುಂದೆ ಹೈಯರ್ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು, ಅಪೀಲ್ ಮಾಡಬಹುದು, ಅದೆಲ್ಲ ಸ್ವಾಭಾವಿಕನೇ. ಬಟ್ ಇಲ್ಲಿ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಒಂದು ವೇಳೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪೆಂಡಿಂಗ್ ಇದ್ದರೆ ಅದು ಅದರ ಮುಂದುವರಿಯ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ? ಯಾಕಂದ್ರೆ ಒಂದು ಕಡೆ ಒಂದು ನಿದರ್ಶನ ಇದೆ, ನ್ಯಾಯಾಲಯನೇ ತೀರ್ಪು ಕೊಟ್ಟಿದೆ. ಈಗ ನ್ಯಾಯಾಲಯ ತೀರ್ಮಾನ ಕೊಟ್ಟದ್ದು ಏನಿದೆ, ನ್ಯಾಯಾಲಯದ ಮುಂದಿರುವಂತ ಒಂದು ಕೆಲವು ಸಾಕ್ಷ್ಯಗಳು ಅಥವಾ ಡಾಕ್ಯುಮೆಂಟ್ಗಳ ಮಾತ್ರ. ಇದೇ ಸಾಕ್ಷಿ ಅಲ್ಲಿ ವಿಭಿನ್ನವಾದ ಹೇಳಿಕೆಯನ್ನು ಕೊಡಬಹುದು. ನ್ಯಾಯಾಲಯದ ಮುಂದೆ ಕೊಡುವಂತ ಹೇಳಿಕೆ ಮತ್ತೆ ಎಂಕ್ವೈರಿಲಿ ಕೊಡುವಂತ ಹೇಳಿಕೆಗಳು ಭಿನ್ನ ಆಗಿರ್ಬೋದು, ಒಂದೇ ಆಗಿರ್ಬೋದು. ಆಯಾ ತನಿಖಾಧಿಕಾರಿ ಅಲ್ಲಿ ವಿಚಾರಣೆ ಮಾಡ್ತಾರೆ ಯಾರಿದ್ದಾರೆ ಅವರ ವಿವೇಚನೆಗೆ ಬಿಟ್ಟದ್ದು. ಇಲ್ಲಿ ನ್ಯಾಯಾಧೀಶರು ಮತ್ತು ಪ್ರಾಸಿಕ್ಯೂಷನ್ ಮತ್ತೆ ಡಿಫೆನ್ಸ್, ಇಲ್ಲಿ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ನವರು ಯಾವ ರೀತಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಅದು ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಎವಿಡೆನ್ಸ್ ಆಕ್ಟ್ ನ ಆಧಾರದ ಮೇಲೆ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಆದ್ರೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಬಂದಾಗ ಈ ಎವಿಡೆನ್ಸ್ ಆಕ್ಟ್ ಆಗ್ಲಿ ಕ್ರಿಮಿನಲ್ ಪ್ರೊಸೀಜರ್ ಆಗಲಿ ಅಲ್ಲಿ ಇಲ್ಲ, ಬರೋದಿಲ್ಲ, ಆಗುದಿಲ್ಲ. ಆ ಹಿನ್ನೆಲೆ ಅದು ಒಂದು ಸ್ವತಂತ್ರ ತೀರ್ಮಾನ ಆಗಿರ್ತದೆ. ಸ್ವತಂತ್ರ ತೀರ್ಮಾನ ಆಗಿರುತ್ತೆ. ಎಸ್, ಈಗ ಒಂದು ವೇಳೆ ಆ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಪ್ರಕರಣ ಕೈ ಬಿಟ್ಟು ಹೋಗೋ ಸಾಧ್ಯತೆಗಳು ಕೂಡ ಇರಬಹುದು. ಅಲ್ಲ, ಕೈ ಬಿಟ್ಟು ಅನ್ನೋದಕ್ಕಿಂತ ಅದು ಪ್ರೂವ್ ಆಗಿಲ್ಲ, ಅಲ್ಲಿ ಪ್ರೂವ್ ಆಗಿ ಇಲ್ಲಿ ಪ್ರೂವ್ ಆದದ್ದು ಅಲ್ಲಿ ಪ್ರೂವ್ ಆಗ್ಬೇಕಂತ ಇಲ್ಲ, ಅಲ್ಲಿ ಪ್ರೂವ್ ಆದದ್ದು ಇಲ್ಲಿ ಪ್ರೂವ್ ಆಗ್ಬೇಕಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಓಕೆ ಅಲ್ಲಿ ಪ್ರೂವ್ ಆಗುವುದಿಲ್ಲ ಅಂತ ನಾವು ಇಟ್ಕೊಳ್ವಾ? ಓಕೆಲ್ರೆ, ಒಂದು ತಾತ್ವಿಕ ಪ್ರಶ್ನೆ, ತರ್ಕಕ್ಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಪ್ರೂವ್ ಆಗುವುದಿಲ್ಲ, ವಿಶ್ವವಿದ್ಯಾನಿಲಯವೇ ನಡೆಸುವಂತ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಪ್ರೂವ್ ಆಗುವುದಿಲ್ಲ ಅಂತ ಇಟ್ಕೊಳ್ವಾ? ಆವಾಗ ಈಗ ಈ ನ್ಯಾಯಾಲಯ ಕೊಟ್ಟಂತ ತೀರ್ಪು ಉಂಟಲ್ಲ, ಇದಕ್ಕೇನಾದ್ರೂ ಅದು ತೊಂದರೆ ಆಗತ್ತಾ ಅಥವಾ ಇದು ಜಾರಿಯಲ್ಲೇ ಇರುತ್ತಾ? ಇಲ್ಲ ಇಲ್ಲ ಇಲ್ಲ, ಅದನ್ನೇ ಹೇಳುವಂತದ್ದು. ಈಗ ಇವರಿಗೆ ಮೇಲ್ಮನವಿ ಅಥವಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಒಂದು ಅವಕಾಶ ಇದೆ. ಹೌದು. ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದಂತ ಎಂಕ್ವೈರಿಲಿ ಕೂಡ ಅಲ್ಲೂ ಕೂಡ ಅವರ ಹೈಕೋರ್ಟ್ಗೆ ಹೋಗ್ಬಹುದು. ಅಲ್ಲೂ ಕೂಡ ಅವಕಾಶ ಇದೆ, ಇಲ್ಲೂ ಕೂಡ ಅವಕಾಶ ಇದೆ. ವಿಭಿನ್ನವಾದ ವಿಚಾರಣೆ. ಓಕೆಲ್ರೆ, ಥ್ಯಾಂಕ್ ಯು. News and views.